ಉಡುಪಿ ಜಿಲ್ಲೆಯ ಕಡಪಾಡಿಪೇಟೆಯಲ್ಲಿ ನಾದುರಸ್ತಿಯಲ್ಲಿದ್ದ ನೀರಿನ ಟ್ಯಾಂಕಿಯನ್ನು ತೆರವು ಮಾಡಲಾಗಿದೆ. ಆದರೆ ಈ ವೇಳೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಪಕ್ಕದ ಕಟ್ಟಡಕ್ಕೆ ಹಾನಿಯಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡಿರುವ ಈ ನೀರಿನ ಟ್ಯಾಂಕಿ ಕಡಪಾಡಿಪೇಟೆ ಹೃದಯ ಭಾಗದಲ್ಲಿತ್ತು. ಕುಸಿಯುವ ಹಂತದಲ್ಲಿದ್ದ ಟ್ಯಾಂಕಿಯನ್ನು ತೆಗೆಯಲು ಸ್ಥಳೀಯ ಕಡಪಾಡಿ ಪಂಚಾಯತ್ ತೀರ್ಮಾನ ಮಾಡಿತ್ತು. ಭಾನುವಾರ ಜನಸಂಚಾರ ಕಡಿಮೆ ಇದ್ದ ಕಾರಣ ಟ್ಯಾಂಕಿಯನ್ನು ಉರುಳಿಸಿ ನೆಲಸಮ ಮಾಡಲಾಯಿತು. ಆದರೆ ಈ ವೇಳೆ ಪಕ್ಕದಲ್ಲಿದ್ದ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರು ಸೇರಿದ ಕ್ಲಿನಿಕ್ ಕಟ್ಟಡಕ್ಕೆ ಹಾನಿ ಸಂಭವಿಸಿದೆ. ಸೂಕ್ತ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸದೇ ಇರುವುದರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.